ಪವಿತ್ರ ಪುಣ್ಯ ಕ್ಷೇತ್ರದಲ್ಲೊಂದು ಕಟಪಾಡಿ ಪೇಟೆ ಬಿಟ್ಟು ಕೊರಗಜ್ಜ ಕ್ಷೇತ್ರ. ಕೊರಗಜ್ಜನ ದಯೆಯಿಂದ ಕಠಿಣವಾಗಿ ಬಿಗ್ ಬಾಸ್ನಲ್ಲಿ ಸುಲಭವಾಗಿ ಗೆಲುವು ಸಾಧಿಸುವಂತಾಯಿತು ಎಂಬುದಾಗಿ ಬಿಗ್ ಬಾಸ್ ವಿನ್ನರ್ ಶಿನೆಶೆಟ್ಟಿ ಅವರ ಮನದಾಳದ ಮಾತು. ಕಟಪಾಡಿ ಪೇಟೆ ಬಿಟ್ಟು ಕೊರಗಜ್ಜನ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ಸ್ವೀಕರಿಸಿದ ಬಳಿಕ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಮೊದಲು ಈ ಕ್ಷೇತ್ರದಲ್ಲಿ ನನ್ನ ಗೆಲುವಿಗಾಗಿ ಪ್ರಾರ್ಥಿಸಿದ್ದು ನಮ್ಮ ಪ್ರಾರ್ಥನೆ ಫಲ ನೀಡಿದೆ. ಇದೀಗ ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಅಭಿಮಾನಿಗಳು ತೋರಿದ ಅಭಿಮಾನ, ಶಾಲಾ ಮಕ್ಕಳು ತೋರಿಸಿದ ಪ್ರೀತಿಯಿಂದ ಮನ ತುಂಬಿ ಬಂದಿದೆ. ಈ ಅಭಿಮಾನ ಪ್ರೀತಿಯನ್ನ ಯಾವತ್ತೂ ಮರೆಯೋದಿಲ್ಲ ಎಂದರು. ಇಲ್ಲಿ ಬಂದು ಇವತ್ತು ಕೈ ಮುಗಿದು ತುಂಬ ಖುಷಿ ಆಯಿತು. ಈ ಸ್ಥಾನದವರೆಲ್ಲ ಸೇರಿ ನನಗೆ ಸನ್ಮಾನ ಮಾಡಿ ಇಷ್ಟೆಲ್ಲ ಅಭಿಮಾನಿಗಳು ಹೂವೆಲ್ಲ ಕೊಟ್ಟು ಮಕ್ಕಳೆಲ್ಲ ಬಂದು ತುಂಬ ಸಂತೋಷ ಆಗ್ತಾ ಇದೆ. ನಾವು ಯಾವಾಗಲೂ ಸಹ ಹೇಳ್ತಿದ್ದೆ ಕೊರಗಜ್ಜನ ಒಂದು ಆಶೀರ್ವಾದ, ಕೊರಗಜ್ಜನ ಆಶೀರ್ವಾದ ಅಂತ. ಸೊ ತುಂಬ ಪ್ರತಿ ದಿವಸ ಕೂಡ ನನ್ನ ಪ್ರಾರ್ಥನೆಯಲ್ಲಿ ಯಾವಾಗಲೂ ಎಣಿಸ್ಕೊಳ್ತಿದ್ದೆ ಅಂತ ಹೇಳ್ತಿದ್ದೆ ಕೊರಗಜ್ಜ. ಸೊ ಇವತ್ತು ಈಗಿನವರೆಗೂ ಎರಡು ಕೊರಗಜ್ಜ ಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಡ್ಬಂದಿದ್ದೇನೆ. ಆ್ಯಂಡ್ ಇಲ್ಲೂ ಕೂಡ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ, ಅದೇ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ನನ್ನನ್ನು ಕಳಿಸ್ತಾ ಇದ್ದಾರೆ. ಮುಂದಿನ ದಿನಗಳು ಶಿನೆಶೆಟ್ಟಿಯ ತಂದೆ ಶರತ್ ಚಂದ್ರಶೆಟ್ಟಿ ಮಾತನಾಡಿ, ಈ ಕ್ಷೇತ್ರದ ಪ್ರಮುಖರು ಕೊರಗಜ್ಜನಿಂದ ಬೇಡಿ ನೀಡಿದ ಆಶೀರ್ವಾದವೇ ನನ್ನ ಮಗನ ಗೆಲುವಿಗೆ ಶ್ರೀರಕ್ಷೆ. ಮಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಯಲ್ಲಿರುವ ದಿನದಲ್ಲಿ ನಿರಂತರವಾಗಿ ಬಂದು ಕೊರಗಜ್ಜನಲ್ಲಿ ಪ್ರಾರ್ಥಿಸುತ್ತಿದ್ದೆ. ಈ ಕ್ಷೇತ್ರದ ಮಹಿಮೆಯೇ ನನ್ನ ಮಗನ ಗೆಲುವಿಗೆ ಕಾರಣವಾಗಿದೆ. ಯಾವತ್ತೂ ನಮ್ಮ ಕುಟುಂಬ ಈ ಕ್ಷೇತ್ರದ ಭಕ್ತರಿಗಾಗಿಯೇ ಉಳಿಯಲಿದ್ದೇವೆ ಎಂದರು. ಕಳೆದ 4 ತಿಂಗಳಿಂದ ನಿರಂತರ ಪ್ರತಿ ವಾರ ಈ ಕ್ಷೇತ್ರಕ್ಕೆ ಬಂದು ನನ್ನ ಮಗನ ಬಗ್ಗೆ ನಾನು ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಆಗ ನಮ್ಮ ಇಲ್ಲಿಯ ಹಿರಿಯ ಮುಖ್ಯಸ್ಥರು ತುಕಾರಾಮ್ರವರು ಒಂದೇ ಮಾತು ಹೇಳಿದರು, ನಿಮಗೆ ಏನು ಮನಸ್ಸು ಕೇಳಬೇಕಂತ ಕೇಳಿ ಅಡ್ಡ ಬಿದ್ದು ಹೋಗಿ ಖಂಡಿತ ನಿಮ್ಮ ಮಗ ಗೆದ್ದಿರುವರಪ್ಪೆ ಅಂತ ತುಳಲು ಮಾತಾಡಿದರು. ಆವನ್ನು ಖುಷಿಯಾಯಿತು. ಅದೇ ರೀತಿ ನಿರಂತರ ನಾನು 113 ದಿವಸ ನನ್ನ ಮಗ ಬಿಗ್ ಬಾಸ್ ಒಳಗಿದ್ದ 108 ದಿನಗಳವರೆಗೆ ನಿರಂತರ ಪ್ರತಿ ವಾರ ಬಂದಿಲ್ಲಿ ನಾನು ಸೇವೆ ಮಾಡಿ ಹೋಗಿದ್ದೇನೆ. ಆ ಕೊರಗಜ್ಜ ಹಾಗೂ ಬಪ್ಪಸ್ವಾಮಿಯ ಈ ಕ್ಷೇತ್ರದ ಸಂಪೂರ್ಣ ಮಹಿಮೆ, ಆ ಪೂರ್ಣ ಅನುಗ್ರಹ ನನ್ನ ಮಗನ ಮೇಲೆ, ನನ್ನ ಕುಟುಂಬದ ಮೇಲೆ ಯಾವತ್ತೂ ಇದೆ ಅಂತ ನಾನು ನಂಬಿದ್ದೇನೆ. ಆ ಒಂದು ಮುಕ್ತೇಶ್ವರರು, ಆ ಇಲ್ಲಿಯ ಭಕ್ತರು, ನಮ್ಮ ಪೂಜಾರಿಗಳು ಯಾರೆಲ್ಲ ಇದ್ದಾರೆ, ಅವ್ರು ಮಾಡುವಂಥ ಶ್ರದ್ಧಾ ಭಕ್ತಿಯ ಒಂದು ವಿಶೇಷ ಕೇಂದ್ರ ಇದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಯಾವ ದೇವರು ಎಲ್ಲಿ ಇರಬೇಕಾದ್ರೂ ಅಲ್ಲಿ ಪೂಜೆ ಮಾಡೋ ಯಾರು ಪುರೋಹಿತರೆ ಅಂತ ಹೇಳ್ತಾರೆ, ಅವರ ಸೇವೆ ಶ್ರದ್ಧಾಪೂರ್ವಕವಾಗಿ ಮಾಡುವಂಥ ಸೇವೆ ನಾನು ಗಮನಿಸಿದ್ದೇನೆ. ಶುದ್ಧಾಚಾರದಲ್ಲಿ ಯಾವ ಮಂತ್ರ ಬೇಕಾಗಿಲ್ಲ. ಈ ಸಂದರ್ಭ ಶ್ರೀ ಕ್ಷೇತ್ರದ ವತಿಯಿಂದ ಶಿನೆಶೆಟ್ಟಿಯನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಿನೆಶೆಟ್ಟಿ ಆಗಮಿಸಿದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಲಾ ಮಕ್ಕಳು ಸಹಿತ ಅಭಿಮಾನಿಗಳು ಶಿನೆಶೆಟ್ಟಿಯ ಹಸ್ತಾಕ್ಷರ ಹಾಗೂ ಸೆಲ್ಫಿ ಫೋಟೋಗಳಿಗಾಗಿ ಮುಗಿಬಿದ್ದಿದ್ದು, ಅವರಿಂದ ತಪ್ಪಿಸಿಕೊಳ್ಳಲು ಶಿನೆಶೆಟ್ಟಿ ಬಹಳಷ್ಟು ಶ್ರಮ ಪಡಬೇಕಾಯಿತು.